ಕೊಡಿಪಾಡಿ ಗ್ರಾಮದ ಹಣಿಯೂರು ಗುತ್ತು ಪರಿವಾರ ಬಂಟರ ತರವಾಡು ದೈವಸ್ಥಾನದ ಪುನರ್ ಪ್ರತಿಷ್ಠೆ, ನೂತನ ದೈವಸ್ಥಾನ ಮತ್ತು ತರವಾಡು ಮನೆಯ ಗೃಹ ಪ್ರವೇಶ ಹಾಗೂ ಶ್ರೀ ದೈವಗಳ ನೇಮೋತ್ಸವ ಮೇ 14ರಿಂದ 18ರ ತನಕ ವಿವಿಧ ವೈದಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ ಎಂದು ಸತೀಶ್ ನಾಯ್ಕ್ ಪರ್ಲಟ್ಕ, ಪುತ್ತೂರು ಹಣಿಯೂರು ಫ್ಯಾಮಿಲಿ ಡೈಟೀಸ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂಥ ಡಾಕ್ಟರ್ ಕೆಸಿ ನಾಯ್ಕ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2 ಎಕರೆ ಜಾಗದಲ್ಲಿ ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ತರವಾಡು ಮನೆಯ ಕಾಮಗಾರಿ ನಡೆಯುತ್ತಿದ್ದು ಮುಂದಿನ 10ರಿಂದ 15 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಶ್ರೀ ಧೂಮಾವತಿ ಬಂಟ, ವರ್ಣರ ಪಂಜುರ್ಲಿ, ಕಲ್ಲುರ್ಟಿ, ಕೊರತಿ, ಗುಳಿಗ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ, ನೂತನ ದೈವಸ್ಥಾನ ಮತ್ತು ತರವಾಡು ಮನೆಯ ಗೃಹ ಪ್ರವೇಶ, ಶ್ರೀ ದೇವಗಳ ಧರ್ಮ ನೇಮೋತ್ಸವ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟುಕುಡೇಲು ರಘುರಾಮ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಹೇಳಿದರು. ಮೇ 14ರ ಶನಿವಾರ ಬೆಳಿಗ್ಗೆ 7 ಗಂಟೆಗೆ ತಂತ್ರಿಗಳ ಆಗಮನ, ಸಾಮೂಹಿಕ ಪ್ರಾರ್ಥನೆ, ದೈವಗಳ ಭಂಡಾರ, ನೂತನ ತರವಾಡು ಮನೆಗೆ ತರುವುದು, ಮಧ್ಯಾಹ್ನ ಅನ್ನ ಸಂತರ್ಪಣೆ, 3 ಗಂಟೆಗೆ ಹೊರೆಕಾಣಿಕೆ ಮೆರವಣಿಗೆ, ಸಂಜೆ 5ರಿಂದ ವಿವಿಧ ವೈದಿಕ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ ಜರುಗಲಿದೆ. ಮೇ 15ರ ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹವನ, ನಾಗತಂಬಿಲ, ಚಂಡಿಕಾ ಹೋಮ, ಹರಿಸೇವೆ ಜರುಗಲಿದೆ. ಬಳಿಕ 9:52ರಿಂದ 10:22ರ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ದೈವಗಳ ಪುನರ್ ಪ್ರತಿಷ್ಠೆ ನಡೆಯಲಿದೆ ಎಂದು ಹೇಳಿದರು. ಏಪ್ರಿಲ್ 20 ಪುತ್ತೂರು ತಾಲೂಕು ಕೊಡಿಪಾಡಿ ಹಣಿಯೂರು ಗುತ್ತು ಪರಿವಾರ ಬಂಟರ ತರವಾಡು ದೇವಸ್ಥಾನ ಶ್ರೀ ಧೂಮಾವತಿ ಬಂಟ ವರ್ಲಾರ ಇತರ ಗುಳಿಗ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾನ ಮತ್ತು ನೂತನ ದೈವಸ್ಥಾನ ಮತ್ತು ತರವಾಡು ಮನೆ ಗೃಹ ಪ್ರವೇಶ ಹಾಗೂ ಶ್ರೀ ದೈವಗಳ ಧರ್ಮ ನೇಮೋತ್ಸವ ದಿನಾಂಕ 14ರಿಂದ ಮೇ 14ರಿಂದ 18ರವರೆಗೆ ನಡೆಯಲಿದೆ. ಶನಿವಾರ ಮತ್ತು ಬುಧವಾರದವರೆಗೆ ವೇದಮೂರ್ತಿ ಶ್ರೀ ಬ್ರಹ್ಮಶ್ರೀ ಕುಂಟುಕುಡೇಲು ರಘುರಾಮ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ವಿಧಿವಿಧಾನಗಳಿಂದ ಜರುಗಿಸಲಿದೆ. ಸ್ಥಳ ಶುದ್ಧಿ ಮತ್ತು ದೈವಗಳ ಬಣ್ಣ ನೂತನ ತರವಾಡು ಮನೆಗೆ ತರುವುದು, ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದು 14ನೇ ತಾರೀಕಿಗೆ ನಡೆಯಲಿಕ್ಕಿದೆ ಮೇಗೆ. ಹಾಗೂ ಆದಿತ್ಯವಾರದಂದು ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ನಾಗತಂಬಿಲ, ಚಂಡಿಕಾ ಹೋಮ, ಹರಿಸೇವೆ ನಡೆಯಲಿದೆ. ಬೆಳಿಗ್ಗೆ 9:52ರಿಂದ ಮಧ್ಯಾಹ್ನ 10:22ರವರೆಗೆ ದೈವಗಳ ಪುನರ್ ಪ್ರತಿಷ್ಠಾಪನೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ತರವಾಡು ಮನೆಯ ಹಿರಿಯರಾದ ಪುರುಷೋತ್ತಮ್ ನಾಯಕ್ ಹಣಿಯೂರು, ಕೀರ್ತನ್ ನಾಯಕ್ ಹಣಿಯೂರು, ಶ್ರೀನಿವಾಸ್ ನಾಯಕ್ ಹಣಿಯೂರು, ಅಶೋಕ್ ನಾಯಕ್ ಹಣಿಯೂರು, ಸುಕೇಶ್ ನಾಯಕ್ ಬೈರಂಗಡಿ, ರಮೇಶ್ ಕೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.